ಆತ್ಮೀಯ ವೀಕ್ಷಕರೇ, ಕರಾವಳಿಯ ಜನಪದ ಕ್ರೀಡೆ ರಾಜ್ಯ ರಾಜಧಾನಿಗೆ ಬಂದಿದೆ. ಅದರೊಂದಿಗೆ ಕರಾವಳಿಯ ಕಲಾ ಪ್ರಕಾರಗಳು ಕೂಡ ಬಂದಿವೆ. ನೀವು ಗಮನಿಸ್ತಾ ಇದ್ದೀರಿ ನನ್ನ ಅಕ್ಕಪಕ್ಕದಲ್ಲಿ ಬಂಟ್ವಾಳದ ಪ್ರಸಿದ್ಧವಾಗಿರುವಂಥ ಶಾರದಾ ಕಲಾ ಬಳಗದ ಗೊಂಬೆ ಆಟ ಇರ್ಬೋದು, ಅದರ ಜೊತೆಗೆ ಬೊಂಬೆಗಳಿರ್ಬೋದು, ಅದರ ಜೊತೆಗೆ ಕೇರಳದ ಸಿಂಗಾರಿ ಮೇಳ ಇತ್ತೀಚಿನ ವರ್ಷಗಳಲ್ಲಿ ಕರಾವಳಿಯಲ್ಲಿ ಪ್ರಸಿದ್ಧರಾಗಿರುವಂಥದ್ದು. ಅವರು ಕೂಡ ಇದೇ ಬಳಗದ ಕಲಾವಿದರು ಇಲ್ಲಿ ರಾಜ್ಯ ರಾಜಧಾನಿಗೆ ಬಂದು ಈ ಕಂಬಳದ ಅಂಗಣದಲ್ಲಿ ಅವರ ಕಲೆಯ ರಿಂಗಣ ಕೂಡ ನಡೆದಿದೆ. ಕಲಾ ತಂಡದ ಮುಖ್ಯಸ್ಥರಾಗಿರುವಂಥ ಮೋಹನ್ ದಾಸ್ ಕೊಠಾರಿ ಅವರು ನಮ್ಮ ಜೊತೆಗಿದ್ದಾರೆ. ಒಂದು ಅಪೂರ್ವವಾದ ಅವಕಾಶ ಅಲ್ವಾ? ನಮಸ್ತೆ. 2 ದಿನದಿಂದ ತಾವಿಲ್ಲಿದ್ದೀರಿ, ಬಹಳ ಬೃಹತ್ತಾದ ವೇದಿಕೆಯಲ್ಲಿ ಪ್ರದರ್ಶನವನ್ನು ನೀಡಿದ್ದೀರಿ. ಕೇರಳದ ಸಿಂಗಾರಿ ಮೇಳದ ಚೆಂಡೆಯ ಸದ್ದು ಈ ರಾಜ್ಯ ರಾಜಧಾನಿಯಲ್ಲಿ ಕೇಳಿದೆ. ಏನು ಅನುಭವ ಆಗ್ತಾ ಇದೆ ಈ ರಾಜಧಾನಿಯಲ್ಲಿ? ನಮ್ಮ ಕಂಬಳ ಬೆಂಗಳೂರು ಕಂಬಳ ಇವತ್ತು ನಿನ್ನೆ ಮತ್ತು ಇವತ್ತು ನಾವು ನಮ್ಮ ಶ್ರೀ ಶಾರದಾ ಜಾನಪದ ಗೊಂಬೆ ಬಳಗ ಮತ್ತು ಶ್ರೀ ಶಾರದಾ ಚೆಂಡೆ ಬಳಗ ಕಲಾ ಪ್ರದರ್ಶನವನ್ನು ಈ ಮೈದಾನದಲ್ಲಿ ನೀಡಿದ್ದೇವೆ. ಈಗಾಗಲೇ ವೇದಿಕೆ ಕಾರ್ಯಕ್ರಮ ಹಾಗೂ ಅತಿಥಿಗಳನ್ನು ಸ್ವಾಗತ ಮಾಡುವಂಥ ನಮ್ಮನ್ನು ಜವಾಬ್ದಾರಿಯನ್ನು ನಾವು ಕೊಟ್ಟಿದ್ದಾರೆ. ಇಲ್ಲಿ ತುಂಬ ಖುಷಿ ಆಗ್ತಾಯಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕರಾವಳಿ ಭಾಗದಲ್ಲಿ ನಾವು ಹೆಚ್ಚಿನ ಕಂಬಳಗಳನ್ನು ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ಈ ನಮ್ಮ ರಾಜಧಾನಿಯಲ್ಲಿ ಬೆಂಗಳೂರಲ್ಲಿ ಒಂದು ವಿಶಿಷ್ಟ ರೀತಿಯಲ್ಲಿ ಇಲ್ಲಿ ಕರಾವಳಿಯ ಒಂದು ಸೊಡಗನ್ನು ಇಲ್ಲಿ ತಂದಿಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಎಲ್ಲ ವ್ಯವಸ್ಥಿತ ರೀತಿಯಲ್ಲಿ ಅದಕ್ಕೆ ಬೇಕಾದಂಥ ಎಲ್ಲ ಮಿತ್ರರು ಕೂಡಿಕೊಂಡು ಮಾಡ್ತಾ ಇದ್ದಾರೆ. ಖುಷಿ ಆಗ್ತಾಯಿದೆ. ಅದರಲ್ಲಿ ಕೂಡ ಇಲ್ಲಿ ಹೆಚ್ಚಿನವರು ಕಂಬಳದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಕನ್ನಡ ತುಳು ಮಾತಾಡುವಂಥ ಎಲ್ಲ ಅಭಿಮಾನಿ ಬಳಗದವರಿದ್ದಾರೆ. ನಮ್ಮನ್ನು ಪ್ರೀತಿಪೂರ್ವಕವಾಗಿ ಮಾತಾಡಿ ನಮ್ಮನ್ನು ಗೌರವಿಸಿದಾಗ ನಮಗೂ ಕೂಡ ಒಂದು ಕಲಾವಿದರಿಗೆ ಕೂಡ ಖುಷಿ ಆಗ್ತದೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ನಾವು ಒಟ್ಟಿಗೆ 32 ಕಲಾವಿದರು ಭಾಗವಹಿಸ್ತಿದ್ದೇವೆ. ಶ್ರೀ ಶಾರದಾ ಚೆಂಡೆ ಬಳಗ, ಶ್ರೀ ಶಾರದಾ ಗೊಂಬೆ ಬಳಗ, ಒಟ್ಟು 32 ಕಲಾವಿದರು ಭಾಗವಹಿಸ್ತಿದ್ದೇವೆ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇವರ ಪ್ರದರ್ಶನವನ್ನು ಕೂಡ ನಾವು ಜೊತೆಯಲ್ಲೇ ವೇದಿಕೆಯಲ್ಲಿ ನಡೆದ ಪ್ರದರ್ಶನವನ್ನು ಕೂಡ ನೋಡಿದ್ದೀರಿ. ಈ ಗೊಂಬೆ ಬಳಗ ಮತ್ತು ಚೆಂಡೆ ಬಳಗ ಕರಾವಳಿಯ ಮತ್ತೊಂದು ಸಂಸ್ಕೃತಿಯನ್ನು ರಾಜ್ಯ ರಾಜಧಾನಿಯಲ್ಲಿ ಪ್ರತಿಧ್ವನಿಸಿದೆ. ಈ ತಂಡಗಳ ಅವಕಾಶ ಇನ್ನಷ್ಟು ಉಜ್ವಲವಾಗಲಿ ಎನ್ನುವ ಆಶಯ ನಮ್ಮದು ಕೂಡ. ಕ್ಯಾಮರಾ ಪರ್ಸನ್ ಪಂಚೇಶ್ ಚಾರ್ಮಾಡಿ ಜೊತೆ ದುರ್ಗಾಕುಮಾರ್ ನಾಯಕರೇ, ಸುದ್ದಿ ನ್ಯೂಸ್, ಬೆಂಗಳೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.